ಕುಕ್ಕರ್ ಬಾಂಬ್ ಸ್ಫೋಟದ ಅಪರಾಧಿಗೆ ಶಿಕ್ಷೆ ಪ್ರಕಟವಾದ ಹಿನ್ನೆಲೆ ಮಂಗಳೂರಿನ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಎನ್ಐಎ ವಿಶೇಷ ಕೋರ್ಟ್ ನೀಡಿದ ತೀರ್ಪನ್ನ ವಿಶ್ವ ಹಿಂದೂ ಪರಿಷತ್ ಸ್ವಾಗತಿಸಿದ್ದು, ಅಪರಾಧಿ ಮೊಹಮ್ಮದ್ ಶಾರಿಕ್ಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಪ್ರಾರ್ಥನೆಯ ಮೂಲಕ ಬೇಡಿಕೊಂಡಿದ್ದಾರೆ. ಘಟನೆಯ ಸಂದರ್ಭ ಭಾರಿ ದೊಡ್ಡ ಗಂಡಾಂತರ ನಡೆಯುತ್ತಿದ್ದು, ದೈವಗಳ ಕಾರ್ಣಿಕ ಶಕ್ತಿಯಿಂದ ತಪ್ಪಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದೀಗ ದೈವಗಳ ಕಾರ್ಣಿಕ ಶಕ್ತಿಯಿಂದಲೇ ಅಪರಾಧ ಸಾಬೀತಾಗಿದ್ದು, ಹೀಗಾಗಿ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಶರಣ್ ಪಂಪ್ವೇಲ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಶಿಕ್ಷೆಯ ಪ್ರಮಾಣ ಇನ್ನಷ್ಟು ವರ್ಷ ಹೆಚ್ಚು ಮಾಡಲು ಅನುಗ್ರಹಿಸುವಂತೆ ಕೋರಿಕೊಂಡಿದ್ದಾರೆ. ಆ 10 ವರ್ಷದ ಶಿಕ್ಷೆ ನಾನು ಎಲ್ಲಿ ಆಗಿ ಯಾಕಂದ್ರೆ ಒಂದು ದೇವಸ್ಥಾನನೇ ಪುಡಪಡೆ ನಾಡ ದಾದಾಲ ಬಲ್ತಿದ್ದೆ ಆ ಶಿಕ್ಷೆ ನಲ್ಲ ತುಂಬಬಹುದು ಹಾಗೂ ನಲ್ಲು ಶಿಕ್ಷೆಗೆ ತಿಳ್ಕೊಳ್ಳುವಂತ. ಬಳಿಕ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೇಲ್ ಅವರು, ಈತ ಕದ್ರಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿದ್ದು, ಇದೀಗ ಸಮಾಜಕ್ಕೆ ಇಡೀ ದೇಶಕ್ಕೆ ಭಯೋತ್ಪಾದಕ ಕೃತ್ಯ ಗೊತ್ತಾಗಿದೆ. ಬಾಂಬ್ ಬ್ಲಾಸ್ಟ್ ಆಟೋದಲ್ಲೇ ಆಗಿ ರಕ್ಷಿಸಿದ್ದು ಕೋಟಿ ಚೆನ್ನಯ್ಯರ ಪುಣ್ಯಕ್ಷೇತ್ರದ ಕಾರ್ಣಿಕ. ಮಂಗಳೂರನ್ನ ರಕ್ಷಣೆ ಮಾಡಿದ್ದು ನಮ್ಮ ದೈವ ದೇವರುಗಳು. ಇವತ್ತು ಆತನಿಗೆ ಕೇವಲ 10 ವರ್ಷಗಳ ಶಿಕ್ಷೆಯನ್ನು ನೀಡಿದೆ. ಆತನಿಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬೇಕು. ಆತನಿಗೆ ಜೀವಾವಧಿ ಶಿಕ್ಷೆಯಾಗಬೇಕು. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. ಇಂತಹ ಭಯೋತ್ಪಾದಕ ಕೃತ್ಯಗಳು ಇನ್ನು ನಡೆಯದಂತೆ ಎನ್ಐಎ ಕಚೇರಿ ಮಂಗಳೂರಿನಲ್ಲಿ ಆರಂಭ ಮಾಡಬೇಕೆಂದು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಶೀಘ್ರವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದ್ದಾರೆ.